ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣ ಮಸಾಲಾ, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಟೆಕ್ನಿಕಾ, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ಪ್ರಸ್ತುತಪಡಿಸುವ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣ ಮಸಾಲಾ, ಬೇಕ್ ಸ್ಟುಡಿಯೋ, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್ ಮತ್ತು ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ವೀಕ್ಷಕರೇ, ನಮ್ಮ ಪ್ರತಿಯೊಂದು ನಮ್ಮ ಸವಿರುಚಿ ಸಂಚಿಕೆಯಲ್ಲಿ ಹೊಸ ಹೊಸ ಅತಿಥಿಗಳು ಹೊಸ ಹೊಸ ಬಗೆಯ ಅಡುಗೆಗಳನ್ನು ಮಾಡೋದನ್ನು ನೋಡಿದ್ದೀರಾ. ಈ ಸಂಚಿಕೆಯಲ್ಲಿ ಅದೇ ರೀತಿ ವಿಶೇಷ ಅತಿಥಿ ಇದ್ದಾರೆ. ಆ ವಿಶೇಷ ಅತಿಥಿ ಯಾರು ಅಂತ ಗೆಸ್ ಮಾಡ್ತೀರಾ? ಅವರು ಬೇರೆ ಯಾರೂ ಅಲ್ಲ, ನಮ್ಮ ಟಿವಿಯ ಪ್ರಸಿದ್ಧ ಕಾರ್ಯಕ್ರಮಗಳಲ್ಲಿ ಒಂದಾದ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 4ರ ವಿಜೇತರಾದಂಥ ಜೀವಿತಾ ಶಂಕರ್ ಅವರು. ಬನ್ನಿ ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ಕಾರ ಜೀವಿತಾ ಶಂಕರ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನೀವು ಫಸ್ಟ್ ಟೈಮ್ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಾ. ನಮ್ಮ ಟಿವಿಯ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 4ರ ವಿನ್ನರ್ ನೀವು. ಹೇಗಿದೆ ನಿಮಗೆ ಈಗ, ಅಂದರೆ ಹೊರಗೆ ಜನರ ರೆಸ್ಪಾನ್ಸ್ ಎಲ್ಲ ಹೇಗಿದೆ, ಯಾವ ರೀತಿ ನಿಮಗೆ ಸ್ವಾಗತಗಳು ಸಿಗ್ತಾ ಇದೆ ಹೇಳಿ? ಹೌದು, ಫಸ್ಟ್ ಆಫ್ ಆಲ್ ನಾನು ಈ ನಮ್ಮ ಟಿ ವಿಯನ್ನು ಯಾವತ್ತೂ ಮರೆಯೋದಿಲ್ಲ. ಬಿಕಾಸ್ ಇದು ಫಸ್ಟ್ ನನಗೆ ಟಿ ವಿಯಲ್ಲಿ ನನ್ನ ಟ್ಯಾಲೆಂಟನ್ನು ಶೋಕೇಸ್ ಮಾಡಲಿಕ್ಕೆ ಸಿಕ್ಕಿದ ಅವಕಾಶ ನನಗೆ ಕೊಟ್ಟಿರೋದು ನಮ್ಮ ಟಿ ವಿ. ಸೊ ಅವ್ರಿಗೆ ಯಾವತ್ತೂ ಥ್ಯಾಂಕ್ಸ್ ಎಷ್ಟು ಹೇಳಿದರೂ ಕಡಿಮೆನೇ. ಮತ್ತು ಇದರಿಂದ ಶೋಯಿಂದ ವಿನ್ ಆದ ನಂತರ ತುಂಬ ಕಡೆ ನನ್ನನ್ನು ಒಂದು ಜಡ್ಜ್ ಆಗಿ ಕರೆಯೋದು ಅಥವಾ ಸಣ್ಣ ಪುಟ್ಟ ಸನ್ಮಾನಗಳು ಅಥವಾ ತುಂಬ ಕಡೆ ರೆಕಗ್ನೈಸ್ ಮಾಡೋದು. ಅಂದರೆ ನಾನು ರೀಸೆಂಟಾಗಿ ಒಂದು ಕಡೆ ಹೋಗಿದ್ದೆ, ನನಗೆ ಆ ಸೆಲೆಬ್ರಿಟಿ ವೈಬ್ಸ್, ಅಂದರೆ ಬಂದು ಸೆಲ್ಫಿ ತಗೊಳ್ಳೋದು, ಇಲ್ಲಾಂದರೆ ನೀವು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಇದು ವಿನ್ನರ್ ಅಲ್ವಾ ಹಾಗೆ ಹೇಳಿ ನನ್ನ ಹತ್ರ ಮಾತಾಡಿಸೋದು. ತುಂಬ ಚೇಂಜಸ್ ಕಾಣ್ತಾ ಇದೆ. ಆ್ಯಂಡ್ ಐಮ್ ಎಕ್ಸ್ಪೆಕ್ಟಿಂಗ್ ಇನ್ನೂ ಜಾಸ್ತಿ ಬರಬೇಕು ಹಾಗೆ. ಸೊ ನನ್ನ ಹಾರ್ಡ್ ವರ್ಕ್ ನಾನು ಸಹ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ, ತುಂಬ ಖುಷಿ ಆಗ್ತಾ ಇದೆ. ಓಕೆ, ಇವತ್ತು ನಮ್ಮ ಸವಿರುಚಿ ಕಾರ್ಯಕ್ರಮದ ಕಿಚನ್ಗೆ ಬಂದಿದ್ದೀರಾ. ಅದರ ಜೊತೆ ನಿಮ್ಮ ಡ್ಯಾನ್ಸ್ ಪ್ರಾವೀಣ್ಯತೆ ಜೊತೆಗೆ ನಿಮ್ಮ ಪಾಕ ಪ್ರಾವೀಣ್ಯತೆಯನ್ನು ಕೂಡ ತೋರಿಸ್ಲಿಕ್ಕೆ ಬೇಗ ಹೋಗಿ ಕಿಚನ್ ಅಲ್ಲಿ ಏನ್ ಮಾಡೋದು ಅಂತ ಹೇಳಿ ನೋಡೋಣಲ್ಲ. ಜೀವಿತಾರೆ, ಪ್ರಾರಂಭಿಸೋಣ ಅಲ್ಲ ನಾವು? ಮೊದಲಿಗೆ ಏನ್ ಮಾಡಿ ಕೊಡ್ತಾ ಇದ್ದೀರಾ ನಮ್ಗೆ? ನಾನು ಚಿಕನ್ ನಾನ್ ವೆಜ್ ಅಲ್ಲಿ ಒಂದು ಡಿಶ್ ಅನ್ನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದು ಚಿಕನ್ ಉರ್ವಲ್ ಅಂತ. ನಾನು ಇದರಲ್ಲೇ ಸ್ವಲ್ಪ ಫೇಮಸ್. ಫ್ರೆಂಡ್ಸ್ ಎಲ್ಲ ಕೇಳಿ ತಗೊಂಡು ಹಾಗಿದ್ರೆ ಆ ಟೇಸ್ಟ್ ಇಂದ ನಾನು ಸ್ಟಾರ್ಟ್ ಮಾಡುವಂತ ಶೋ. ಓಕೆ, ನಿಮ್ಮ ಫ್ರೆಂಡ್ಸ್ಗಳು ಈ ರೆಸಿಪಿ ಅಂದ್ರೆ ತಿಂದು ನೋಡಿದ್ದಾರೆ, ಈಗ ನಮ್ಗೆ ಟೇಸ್ಟ್ ನೋಡುವಂತ ಭಾಗ್ಯ. ಓಕೆ, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫಸ್ಟ್ ಬ್ಯಾಟರ್ ರೆಡಿ ಮಾಡುವ. ಓಕೆ, ಸೊ ಅದಕ್ಕೆ ಎಗ್ ಸ್ಪೂನ್, ಇದಕ್ಕೆ ಮತ್ತೆ 2 ಸ್ಪೂನ್ ಇದು ಕಾರ್ನ್ಫ್ಲೋರ್ 2.5 ಹಾಕಿದೆ. ಬಿಕಾಸ್ ಎಗ್ ಯೋಕ್ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ. ಸೊ 1 ಸ್ಪೂನ್ ಮೈದಾ ತೊಗೊಳ್ತೀನಿ. ಬಿಕಾಸ್ ಬ್ಯಾಟರ್ ನಾವು ತಿಕ್ ಮಾಡಲಿಕ್ಕಿಲ್ಲ, ಸ್ವಲ್ಪ ತೆಳು ಲೈಟ್. ಹೌದು, ಸ್ವಲ್ಪ ಸಾಲ್ಟ್, ಈಗ ಅರುಣ ಚಿಲ್ಲಿ ಪೌಡರ್, ಮೆಣಸಿನ ಪುಡಿ. ಎಷ್ಟು ಖಾರ ಬೇಕು, ಖಾರ ಇದ್ದವರಿಗೆ ಸ್ವಲ್ಪ ಜಾಸ್ತಿ ಹಾಕಬಹುದು. ನಾನು ಸ್ವಲ್ಪ ಖಾರ ಕಡಿಮೆ ಪ್ರಿಫರ್ ಮಾಡೋದ್ರಿಂದ ಸ್ವಲ್ಪ ಒಂದು 1/2 ಸ್ಪೂನ್ ಹಾಕಿದೆ. ಈ ಬ್ಯಾಟರ್ ಅನ್ನು ಮಿಕ್ಸ್ ಮಾಡುವ ನಾವು. ಕೈ ಯೂಸ್ ಮಾಡುವ. ನೀರು ಬೇಕಾ? ಇಲ್ಲ, ನೀರು ಯೂಸ್ ಮಾಡಲಿಕ್ಕಿಲ್ಲ. ಎಗ್ಗಲ್ಲೇ ಅದು ರೆಡಿ ಆಗಬೇಕು. ರೆಡಿ ಆಗಬೇಕು. ಇದಕ್ಕೆ ಚಿಕನ್ ಹಾಕೋದು. ಈಗ ನಾನೊಂದು
ಹಾಫ್ ಅ ಕಪ್ ಇದರಲ್ಲಿ ಒಂದು 1/4 kg ಅಷ್ಟು ಚಿಕನ್ ತೊಗೊಂಡಿದ್ದೇನೆ. ಬೋನ್ಲೆಸ್ ಆಗಬೇಕು ಅಂತ ಏನಿಲ್ಲ. ಬೋನ್, ಕೆಲವರು ಬೋನ್ ಪ್ರಿಫರ್ ಮಾಡ್ತಾರೆ, ಅವ್ರಿಗೆ ಬೋನ್ ಆದರೆ ದೊಡ್ಡ ಪೀಸ್ ಯೂಸ್ ಮಾಡಬಾರ್ದು. ಸ್ಮಾಲ್ ಪೀಸ್, ಮೀಡಿಯಮ್ ಸಹ ಅಲ್ಲ, ಸ್ಮಾಲ್ ಪೀಸಸ್. ಬಿಕಾಸ್ ನಾವು ಜಾಸ್ತಿ ರೋಸ್ಟ್ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಸಾಫ್ಟ್ ಫ್ರೈ ಮಾಡೋದು. ನೋಡಿ ಈಗ ತುಂಬ ಹೌದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಹೌದು, ಇದನ್ನು ಒಂದು 10 minutes or 15 minutes ಸೈಡಲ್ಲಿ ಇಡಬೇಕು. ಎಣ್ಣೆ ಹಾಕ್ಕೊಡುವಲ್ಲ? ಎಣ್ಣೆ ಹಾಕು. ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಚಿಕ್ಕ ಚಿಕ್ಕ ಪೀಸ್ ಆದ್ರೆ ಬೇಗ ಸಹ ಬೇಯ್ತದಲ್ವಾ? ಮತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಸಣ್ಣ ಪೀಸಸ್. ದೊಡ್ಡ ಪೀಸಸ್ ತಿನ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ನೀವು ಖಾರ ಕೂಡ ಕಡಿಮೆ ಹಾಕಿದ್ದೇನೆ. ಅಂದರೆ ನೆಕ್ಸ್ಟ್ ಇದು ಮಸಾಲ ರೆಡಿ ಮಾಡುವಾಗ ಚಿಲ್ಲಿ ಪೇಸ್ಟ್ ಹಾಕಲಿಕ್ಕಿದೆ, ಸೊ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. ಸೊ ನಾನು ಸ್ವಲ್ಪ ಕಡಿಮೆ ಹಾಕಿದರೆ ನೆಕ್ಸ್ಟ್ ಸರಿಯಾಗಿ ನೆಕ್ಸ್ಟ್ ಅವನಿಗೆ ಚಿಕನ್ ರೆಡಿ ಇದ್ರೆ ಇಮಿಡಿಯೇಟ್ ಮಾಡ್ಕೊಳ್ಬೋದಲ್ವಾ? ಹೌದು. ಇದು ಆ್ಯಕ್ಚುಲಿ ಟೈಮ್ ಕನ್ಸ್ಯೂಮ್ ಮಾಡೋದಿಲ್ಲ, ಬೇಗ ಆಗ್ತದೆ. ಚಾಪಿಂಗ್ ಮಾತ್ರ ಸ್ವಲ್ಪ ಕೆಲಸ, ಬಿಟ್ಟರೆ ಬೇಗ ಆಗ್ತದೆ. ಸರಿ ಜೀವಿತ ಅವರೇ, ನೀವು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಬಂದ್ರಿ ಫಸ್ಟ್ ಬರುವ ಟೈಮಲ್ಲಿ, ಅಂದರೆ ನೀವು ಪ್ರಿಪೇರ್ ಆಗಿದ್ರಾ ನಾನು ಈ ಕಾಂಪಿಟೇಷನ್ಗೆ ಹೋಗಬೇಕು ಅಂತೇಳಿ, ಅಥವಾ ನೀವು ಮುಂಚೆ ಡ್ಯಾನ್ಸ್ಗಳನ್ನೆಲ್ಲ ಮಾಡ್ತಿದ್ರ, ಕ್ಲಾಸಸ್ಸಿಗೆಲ್ಲ ಹೋಗ್ತಿದ್ರಾ? ಹೌದು, ಆ್ಯಕ್ಚುಲಿ ನಾನು ಕ್ಲಾಸಸ್ ಹೋಗ್ತಾ ಇದ್ದೆ. ಫ್ರಮ್ 4th ಸ್ಟ್ಯಾಂಡರ್ಡ್ ನಾನು ಕ್ಲಾಸಿಕಲ್, ನನ್ನ ಬೇಸಿಕ್ ನನ್ನ ಫಾರ್ಮೇ ಕ್ಲಾಸಿಕಲ್. ಅಂದರೆ ಇಲ್ಲಿ ಬಂದಮೇಲೆ ಎಲ್ಲ ಫಾರ್ಮ್ಸ್ ಟ್ರೈ ಮಾಡಬೇಕಾಯ್ತು. ಸೊ ಇನಿಷಿಯಲಿ ಸೀಸನ್ 1 ಬಂದಿದ್ದೆ, ಬಟ್ ನಾನು ಅಷ್ಟು ಸೀರಿಯಸ್ ಇರಲಿಲ್ಲ. ಹೋಗಿ ಜಸ್ಟ್ ಒಂದು ಡ್ಯಾನ್ಸ್ ಮಾಡುವ ಹಾಗೆ. ಬಟ್ ಮತ್ತೆ ಗೊತ್ತಾಯ್ತು ಅದ್ರದ್ದು ಆ್ಯಕ್ಚುಲಿ ಅಂದರೆ ಇದೇನು, ಅದರಿಂದ ಏನು ಯೂಸ್ ಇದೆ ಅಂತ ಹೇಳಿ ಮತ್ತೆ ನಾನು ಪುನಃ ಸೀಸನ್ 4 ಟ್ರೈ ಮಾಡಿದೆ. ಈ ಸರಿ ಮಾತ್ರ ತುಂಬ ಸೀರಿಯಸ್ ಇದೆ ಸ್ವಲ್ಪ. ಅಂದರೆ ಪ್ರಾಕ್ಟೀಸ್ ಎಲ್ಲ ತುಂಬ ಕಂಟಿನ್ಯೂಸ್ ಪ್ರಾಕ್ಟೀಸ್ ಎಲ್ಲ ಮಾಡಿ, ಮತ್ತೆ ನನ್ನ ಕೊರಿಯೋಗ್ರಾಫರ್ ಸಹ ಅಷ್ಟೇ ನನ್ನ ಹಿಂದೆ ಇದ್ರು. ನನ್ನ ಎಪಿಸೋಡಲ್ಲಿ ನಿಮ್ಮ ಹಾರ್ಡ್ ವರ್ಕ್ ಕೂಡ ಗೊತ್ತಾಗ್ತಿತ್ತು ನಮಗೆ. ಯು ಕ್ಯಾನ್ ಸಿ ನನ್ನ ವೆಯ್ಟ್ ಸಹ ಕಮ್ಮಿ ಆಗಿದೆ. ಸೊ ಈಗ ಆಗಿದೆ, ರಿಮೂವ್ ಮಾಡ್ಬೋದು. ಇದೇ ಬ್ಯಾಟರ್ ಸೇಮ್ ಇದೇ ಮಿಕ್ಸ್ಚರನ್ನು ಯೂಸ್ ಮಾಡಿ ನಾವು ಚಿಕನ್ ನಗೆಟ್ಸ್ KFC ಅಲ್ಲಿ ಹೋಗಿ ಸೇಮ್ ಬ್ಯಾಟರಿಗೆ ನಾವು ಕಾರ್ನ್ ಪೌಡರ್ ಮಾಡಿ ರೋಲ್ ಮಾಡಿ ಎಣ್ಣೆಯಲ್ಲಿ ಬಿಟ್ರೆ ಅದೇ ಸೇಮ್ ಟೇಸ್ಟ್. ಅದನ್ನು ಕೆಚಪ್ ಅಲ್ಲಿ ತಿಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಒಳ್ಳೆ ಐಡಿಯಾ. ಈಗ ಫ್ರೈ ಆಯ್ತು, ನೆಕ್ಸ್ಟ್ ಗ್ರೇವಿ ಪ್ರಿಪೇರ್ ಮಾಡಲಿಕ್ಕಿದೆ. ಅದಕ್ಕೆ ಮತ್ತೆ ಈ ಪೀಸಸ್ ಹಾಕಿ ಮಿಕ್ಸ್ ಮಾಡಿ ಅದನ್ನು ಡ್ರೈ ಮಾಡಬೇಕು. ಸೊ ಇದಕ್ಕೊಂದು ಬಾಣಲಿ ಬೇಕಾ? ಎಣ್ಣೆ ಹಾಕ್ಲಾ? ಎಣ್ಣೆ ಹಾಕಬೇಕು. ತುಂಬಾ ಬೇಕಾ? ಸ್ವಲ್ಪ 2 to 3 ಸ್ಪೂನ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಬೇಕು ಅಂತ. ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಡೀಪ್ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಗಬೇಕಿದ್ರೆ ಸ್ವಲ್ಪ ಸಾಲ್ಟ್ ಹಾಕಿದರೆ ಬೇಗ ಫ್ರೈ ಆಗ್ತದೆ. ಗ್ಯಾಸ್ ಮತ್ತು ಟೈಮ್ ಉಳಿಸುವಂಥ ಒಂದೊಂದು ಟಿಪ್ಸ್. ಕರಿ ಲೀವ್ಸ್ ಸ್ವಲ್ಪ, ಇದರ ಫ್ಲೇವರ್ ತುಂಬ ಒಳ್ಳೆ ಬರ್ತದೆ. ಹೌದು, ನಾನು ಯಾವಾಗಲೂ ಹೋಟ್ಲಲ್ಲಿ ಮೆನು ಕಾರ್ಡ್ ನೋಡುವಾಗ ಚಿಕನ್ ಉರುವಲ್ಲಿ ನೋಡ್ತಾ ಇದ್ದೆ. 1-2 ಸಲ ಟ್ರೈ ಕೂಡ ಮಾಡಿದ್ರಾ? ಓಕೆ, ಹೇಗೆ ಮಾಡ್ತಾರೆ ಆಲೋಚನೆ ಎಲ್ಲ ಇದ್ದೆ. ನಂಗೆ ಒಳ್ಳೇದಾಯ್ತು ಈಗ ನೀವು ಈ ರೆಸಿಪಿ ತೋರಿಸ್ತಾ ಇರೋದು.
ಮತ್ತು ಇದು ಕಸೂರಿ ಮೇಥಿ ಸಹ ಯೂಸ್ ಮಾಡ್ತಾ ಫ್ಲೇವರ್ ತುಂಬ ಒಳ್ಳೆ ಆಗುತ್ತೆ ನೋಡಿ. ಸೊ ಅದನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಹಾಕುವಾಗ ಸ್ವಲ್ಪ ಗ್ಯಾಸ್ ಮೆಲ್ಲ ಇಡಬೇಕು, ಇಲ್ಲಾಂದರೆ ಅದು ಸ್ಪ್ಲಟರ್ ಆಗ್ತದೆ. ಸಾಕು. ಈಗ ಇದು ಗಾರ್ಲಿಕ್ ಇದು ಸ್ಲೈಸಸ್, ಬೆಳ್ಳುಳ್ಳಿದು ಸ್ಲೈಸ್ ಸಿಪ್ಪೆ ತೆಗೆದು ಸ್ಲೈಸ್ ಮಾಡಿ ಇಟ್ಟಿದ್ದೇನೆ. ಸೊ ಇದು ಹಾಕ್ತೇನೆ ನಾನೀಗ. ಒಂದು 4 ಗಾರ್ಲಿಕ್ ತೊಗೊಂಡಿದ್ದೇನೆ ನಾನು, ದೊಡ್ಡ ಸೈಜ್ ಇದು 4. ಮತ್ತು ಕ್ಯಾಶು ಇದು ಸಹ ಫ್ರೈ ಆದ ನಂತರ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ಸೊ ಇದನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದು ಡಿಶ್ಶಿಗೆ. ನೆಕ್ಸ್ಟ್ ಕಸೂರಿ ಮೇಥಿ. ಇದು ಡಿಶ್ಶಿಗೆ ಒಳ್ಳೆ ಪರಿಮಳ ಬರುತ್ತೆ. ಹೌದು, ತುಂಬ ಒಳ್ಳೆ ಫ್ಲೇವರ್. ತುಂಬ ಜಾಸ್ತಿನೂ ಹಾಕ್ಬಾರ್ದು, ಒಂದು ಸ್ಪೂನ್ ಸಾಕು ನಾವು ತಗೊಂಡ ಚಿಕನಿಗೆ. ಮತ್ತು ಹಾಗೆ ಜಾಸ್ತಿ ಬೇಕಿದ್ರೆ 1 ಸ್ಪೂನ್ ಜಾಸ್ತಿ ಹಾಕಿದರೆ ಅದು ಸ್ವಲ್ಪ ಕಹಿ ಬರುತ್ತೆ. ಹೌದು, ಎಷ್ಟು ಬೇಕಷ್ಟೇ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅಲ್ಲಿವರೆಗೆ ಫ್ರೈ ಮಾಡಿ. ಉರುವಲಲ್ಲಿ ಇದು ತುಂಬ ಸ್ಪೆಷಲ್, ನೀವು ನೋಡಿರ್ಬೋದು. ನಾವು ಇದು ಸಹ ತುಂಬ ಅಂದರೆ ಫ್ಲೇವರ್ ಕೊಡ್ತದೆ. ಸೊ ಇದು ಸಹ ಫ್ರೈ ಮಾಡುವ ಜೊತೆಯಲ್ಲಿ. ಈಗ ನಾವು ಲಿಕ್ವಿಡ್ ಮಸಾಲ ಹಾಕಬೇಕು. ಇದು ನೋಡಿ, ರೆಡ್ ಚಿಲ್ಲಿಯನ್ನು ಬಾಯ್ಲ್ ಮಾಡಿ ಮತ್ತೆ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೇನೆ ನಾನು. ಅದನ್ನು ಯೂಸ್ ಮಾಡೋದು ಈಗ. ನೀವೇ ತಯಾರಿಸಿರೋದು? ಹೌದು, ರೆಡ್ ಚಿಲ್ಲಿ ಪೇಸ್ಟ್. ಸೊ ಇದು 1 ಸ್ಪೂನು. ನಿಮ್ಗೆ ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ, ಖಾರ ಕಡಿಮೆ ಬೇಕಿದ್ರೆ. ಮತ್ತೆ ಇಲ್ಲಿ ಅದೇ ಅರುಣ ಚಿಲ್ಲಿ ಪೌಡರ್ ಸಹ ಹಾಕ್ಬೋದು, ಸ್ಪೈಸಿ ಬೇಕಿದ್ರೆ. ಸೋಯಾ ಸಾಸ್, ಇದು ಸ್ವಲ್ಪ ಕಲರ್ ಮತ್ತು ಫ್ಲೇವರ್, ಸ್ವಲ್ಪ ಹುಳಿ ಕೊಡುತ್ತಲ್ಲ. 1 ಸ್ಪೂನ್ ಹಾಕ್ಬೋದು. ಇದು ಟೊಮೆಟೊ ಕೆಚಪ್. ಸ್ವಲ್ಪ ನೀರು ಬೇಕು. ಸಾಕ ನೋಡಿ, ನೀರು ಸ್ವಲ್ಪ ಸಾಕು. ಈಗ ನೋಡಿ, ಸೈಡ್ಸಲ್ಲಿ ಎಣ್ಣೆ ಬಿಡ್ತಾ ಬಂತು. ಸೊ ರೆಡಿ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಕೊರಿಯಾಂಡರ್ ಲೀವ್ಸ್, ಅಂದರೆ ಇದು ಸಹ ಸ್ವಲ್ಪ ಫ್ರೈ ಮಾಡಿದರೆ ಇನ್ನೂ ಜಾಸ್ತಿ ಫ್ಲೇವರ್ ಬಿಡ್ತದೆ. ಲಾಸ್ಟಿಗೆ ಗಾರ್ನಿಷ್ ಮಾಡುವಾಗ ಸಹ ಹಾಕಬೇಕು. ಈ ಫ್ರೈ ಮಾಡೋ ಟೈಮಲ್ಲಿ ಸಹ ಸ್ವಲ್ಪ ಹಾಕಿದರೆ ಒಳ್ಳೆಯದು. ಸೊ ಈಗ ಆಲ್ಮೋಸ್ಟ್ ಆಯಿತು, ನಮ್ದು ಗ್ರೇವಿ ರೆಡಿ ಆಗಿದೆ. ಈಗ ಚಿಕನ್ ಪೀಸಸ್ ಫ್ರೈ ಮಾಡಿ ಇಟ್ಕೊಂಡದ್ದು ಆವಾಗ. ಸೊ ಈಗ ಹಾಕಬೇಕು. ಚೆಕ್ ಮಾಡಿ. ಈಗ ಮಿಕ್ಸ್ಚರ್ ಫುಲ್, ಇದ್ರದ್ದು ಮಿಕ್ಸ್ಚರ್ ಫುಲ್ ಅದಕ್ಕೆ ಕೋಟ್ ಆಗಬೇಕು. ಅದಕ್ಕೆ ತುಂಬ ಡ್ರೈ ಆಗಿದೆ. ಇನ್ನೂ ಡ್ರೈ ಬೇಕಿದ್ರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಡ್ರೈ ಮಾಡ್ಕೊಳ್ಬೋದು. ಹೌದು, ಆಗ್ತಾ ಬಂತು. ಆಯಿತು, ಆಲ್ಮೋಸ್ಟ್ ಆಯಿತು. ಈಗ ರೆಡಿ ಆಗಿದೆ. ನನಗೆ ಗ್ಯಾಸ್ ಆಫ್ ಮಾಡೋಣ. ಇನ್ನು ಇದನ್ನು ಸರ್ವಿಂಗ್ ಪ್ಲೇಟಿಗೆ ತಗೊಳ್ಳಿ, ಸರ್ವ್ ಮಾಡಿ. ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಉರುವಲ್ ರೆಡಿ ಆಗಿದೆ. ಸೊ ಈಗ ನೀವು ಟೇಸ್ಟ್ ಮಾಡಿ ಹೇಳಬೇಕು ಹೇಗಿದೆ ಅಂತ. ಸರಿ, ನಾವಿಬ್ರು ಒಟ್ಟಿಗೆ ಟೇಸ್ಟ್ ಮಾಡೋಣ. ಶೋರ್ ತಗೊಳ್ಳಿ. ಏನು ಹೇಳಲಿಕ್ಕೆ ಇಲ್ಲ, ಎಲ್ಲ ಟೇಸ್ಟ್ ಮತ್ತು ಖಾರ, ಉಪ್ಪು, ಅದ್ರ ಜೊತೆ ನೀವು ಹೇಳಿದ್ರಿ ಕೆಚಪ್ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಸಿಗ್ತದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಹೋಟ್ಲಲ್ಲಿ ತಿನ್ನುವ ಉರುವಲ್, ಚಿಕನ್ ಉರುವಲ್ಗಿಂತ ಸೂಪರ್ ಆಗಿದೆ. ಅದ್ರ ಜೊತೆಗೆ ನೀವು ಎಗ್ಗನ್ನು ತುರಿದು ಗಾರ್ನಿಷ್ ಮಾಡಿದಿರಲ್ಲ,
ತುಂಬ ಸಖತ್ತಾಗಿದೆ. ನಾನು ಗ್ಯಾರಂಟಿ ಈ ಸಂಡೇ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಚಿಕನ್ ಉರುವಲ್ ಹೇಗೆ ಮಾಡೋದು ಅಂಥೇಳಿ ಜೀವಿತಾ ಶಂಕರ್ ಅವರು ತೋರಿಸ್ಕೊಟ್ಟಿದ್ದಾರೆ. ಇದನ್ನು ಇನ್ನೊಮ್ಮೆ ನಾವು ತೋರಿಸ್ತೇವೆ ಹೇಗೆ ಮಾಡೋದು ಅಂಥೇಳಿ ನೋಟ್ ಮಾಡ್ಕೊಳ್ಳಿ. ಚಿಕನ್ ಉರುವಲ್ ತಯಾರಿಸುವ ವಿಧಾನ: ಮೊದಲು ಒಂದು ಬೌಲ್ನಲ್ಲಿ ಹಸಿ ಮೊಟ್ಟೆ ಒಡೆದು ಹಾಕಿಕೊಂಡು ಇದಕ್ಕೆ ಕಾರ್ನ್ಫ್ಲೋರ್, 1 ಚಮಚ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ ಹಾಕಿ ಕಲಸಿಕೊಳ್ಳಿ. ಇದಕ್ಕೆ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿದ ಚಿಕನ್ ಸೇರಿಸಿ ಮಿಕ್ಸ್ ಮಾಡಿಕೊಂಡು 10 ರಿಂದ 15 ನಿಮಿಷದ ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಫ್ರೈ ಮಾಡಿಕೊಳ್ಳಿ. ಬಳಿಕ ಮತ್ತೊಂದು ಬಾಣಲಿಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಇದಕ್ಕೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕ್ಕದಾಗಿ ಹೆಚ್ಚಿಕೊಂಡ ಬೆಳ್ಳುಳ್ಳಿ, ಗೋಡಂಬಿ, ಕಸೂರಿ ಮೇಥಿ, ಒಣಮೆಣಸು ಸೇರಿಸಿ ಚೆನ್ನಾಗಿ ಹುರಿಯಿರಿ. ಬಳಿಕ ಇದಕ್ಕೆ ರೆಡ್ ಚಿಲ್ಲಿ ಪೇಸ್ಟ್, ಸೋಯಾ ಸಾಸ್, ಟೊಮೆಟೊ ಕೆಚಪ್, ನೀರು ಹಾಕಿಕೊಂಡು ಕಲಸಿ. 5 ನಿಮಿಷದ ಬಳಿಕ ಕೊತ್ತಂಬರಿ ಸೊಪ್ಪು, ಕರಿದ ಚಿಕನ್ ತುಂಡುಗಳನ್ನು ಸೇರಿಸಿ ಚೆನ್ನಾಗಿ ಮಗುಚಿ. ಸರ್ವಿಂಗ್ ಪ್ಲೇಟ್ಗೆ ತೆಗೆದುಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿದ ಮೊಟ್ಟೆಯನ್ನು ತುರಿದು ಅಲಂಕರಿಸಿದರೆ ಚಿಕನ್ ಉರುವಲ್ ಸವಿಯಲು ಸಿದ್ಧ. ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ಬಳಿಕ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣ ಮಸಾಲಾ, ಬೇಕ್ ಸ್ಟುಡಿಯೋ, ಪೋಸ್ಟ್ ಮ್ಯಾನ್ ತೂರ್ದಾಲ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್ ಮತ್ತು ಮಲೈಕಾ ಹೋಮ್ ಅಪ್ಲಯನ್ಸಸ್. ಜೀವಿತಾ ಅವರು ಚಿಕನ್ ಉರುವಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ರು. ಅದು ತುಂಬ ರುಚಿಯಾಗಿತ್ತು. ನೆಕ್ಸ್ಟ್ ಯಾವ ಡಿಶ್ನ ಹೇಳ್ಕೊಡ್ತಾರೆ ಅಂತ ಹೇಳಿ ಕೇಳೋಣ. ಜೀವಿತಾ, ನೆಕ್ಸ್ಟ್ ಯಾವ ಅಡುಗೆ ಹೇಳ್ಕೊಡ್ತೀರಾ? ನೆಕ್ಸ್ಟ್ ಕ್ರಿಸ್ಪಿ ಕಾರ್ನ್ ಫ್ರೈ ಹೇಳ್ಕೊಡ್ತೀರಿ. ಕ್ರಿಸ್ಪಿ ಕಾರ್ನ್ ಫ್ರೈ. ಓಕೆ, ಅದಕ್ಕೆ ಸ್ಟಾರ್ಟ್ ಮಾಡೋಣ ನಾವೀಗ. ಹೌದು. ಏನೆಲ್ಲ ಬೇಕು? ಫಸ್ಟ್ ಒಂದು ಪಾತ್ರೆ ತಗೋಬೇಕು ನೀರ್ ಜೊತೆ. ಓಕೆ, ಅದು ನೋಡುವ ಕಾರ್ನ್ ಅನ್ನು ಬೇಯಿಸಬೇಕಾ? ಸರಿ, ಜಸ್ಟ್ 2 to 3 minutes ಅಷ್ಟೇ. ಓಕೆ, ಇದು ಸಾಕಲ್ವಾ? ಹೌದು. ಇದಕ್ಕಿಂತ ಸ್ವಲ್ಪ ಮೇಲೆ ಬಂದ ಹಾಕು. ಕಾರ್ನ್ ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು? ಹೌದು. ಈಗ ಕಾರ್ನ್ ತಗೊಂಡಿದ್ದೇನೆ ನಾನು, ಒಂದು ಹಾಫ್ ಅ ಬೌಲ್. ಓಕೆ, ಉದ್ದ ತಗೊಂಡು ಕುದೀತಾ ಇದೆ. ಈಗ ತೆಗಿಬೋದು. ಓಕೆ, ಸ್ಟ್ರೈನ್ ಮಾಡ್ಕೊಳ್ಳೋಣ, ಸೋಸಿಕೊಳ್ಳೋಣ. ಇದು ಬೇಯುವಾಗ ಉಪ್ಪು ಏನು ಹಾಕಬೇಕು ಅಂತ ಇಲ್ಲ? ಹಾಕಬೇಕಂತ ಇಲ್ಲ. ಈಗ ನಾವು ಪುನಃ ಇದಕ್ಕೆ ಮಿಕ್ಸ್ಚರ್ ಹಾಕಿ ರೆಡಿ ಮಾಡ್ತೇವೆ, ಆವಾಗ ಉಪ್ಪು ಹಾಕಿ ಹಾಕ್ಕೊಳ್ಬೇಕು. ಈಗ ಇದನ್ನು ತೆಗೆದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಕೆ. ನೋಡಿ, ಈಗ ನಾವು ಕಾರ್ನ್ಫ್ಲೋರ್ ಸರಿ 2 ಸ್ಪೂನ್ ಸಾಕಾಗುತ್ತಾ? ಸಾಕು, ಬೇಕಿದ್ರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಓಕೆ, ಈಗ ಉಪ್ಪು ಹಾಕ್ಬೋದು. ಹಾಂ, ಅರ್ಧ ಚಮಚ. ಓಕೆ, ಸ್ವಲ್ಪ ಅರುಣ ಮೆಣಸಿನ ಹುಡಿ. ಸ್ವೀಟ್ ಕಾರ್ನ್ ಹೇಳಿದ್ರೆ ಮಕ್ಕಳಿಗೆ ತುಂಬಾ ಇಷ್ಟ. ಮಾಲ್ಗಳಿಗೆ ಹೋದ್ರೆ ಫಸ್ಟ್ ಓಡುದೇ ಆ ಕೌಂಟರ್ ಹತ್ರ. ಮತ್ತೆ ಹೆಲ್ದಿ ಸಹ ನೋಡಿ. ಹೌದು ಹೌದು, ಅಂದ್ರೆ ಫೈಬರ್ ಸಹ ತುಂಬಾ ಒಳ್ಳೆ ಜಾಸ್ತಿ ಇರೋದು. ಮಕ್ಕಳು ತಿಂದ್ರೆ ಇನ್ನೂ ಒಳ್ಳೇದು. ಹಾಗೆ ಡೈರೆಕ್ಟ್ ಕೆಲವು ಮಕ್ಕಳು ತಿನ್ನುವುದಿಲ್ಲ, ಇದು ಸ್ವಲ್ಪ ಸ್ಪೈಸಿ ಆಗಿ ಹಾಗೆ. ಹೌದು, ಸೊ ಇದನ್ನು ತುಂಬಾ ಒಳ್ಳೆ. ಮತ್ತೆ ಇದನ್ನು ನಾವು ಸ್ಟಾರ್ಟರ್ಸ್ ಹಾಗೆ ನಾವು ಸರ್ವ್ ಮಾಡಬಹುದು. ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ ಆಗಿ ಸಹ ಕೊಡ್ಬೋದು. ಓಕೆ, ತುಂಬಾ ಒಳ್ಳೆ ಟೇಸ್ಟ್ ಆಗುತ್ತೆ.
ಮತ್ತೊಂದು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇರೋದ್ರಿಂದ ನಾವು ಕೊಲೆಸ್ಟ್ರಾಲ್ ಬಗ್ಗೆ ಆಗಲಿ ಇದು ಕೆಮಿಕಲ್ ಫ್ರೀ ಆಗಿ ಇದನ್ನು ತಯಾರು ಮಾಡ್ತಾರೆ. ಮತ್ತು ವಿಟಮಿನ್ ಎ ಡಿ ಮತ್ತು ಇ ಇದೆ, ಹಾಗಾಗಿ ಮಕ್ಕಳಿಗೆ ಯಾವುದೇ ಭಯ ಇಲ್ಲದೆ ತಿನ್ನಿಸ್ಬೋದು ಡೀಪ್ ಫ್ರೈ ಮಾಡಿದ. ನಾವು ಇದನ್ನೇ ತೊಗೊಂಡು ಹೋಗೋದು. 5 ಲೀಟರ್ ಇದು ಕ್ಯಾನ್ ಇಟ್ಟಿರ್ತೀರಾ? ಓಕೆ. ಸ್ವಲ್ಪ ಮೆಲ್ಲ ಇಡಬೇಕು, ಬಿಕಾಸ್ ಅದು ಒಡೆಯೋ ಚಾನ್ಸಸ್. ಓಕೆ ಓಕೆ. ಸ್ವಲ್ಪ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಇದೀಗ ರೆಡಿ ಆಗಿದೆ, ಇದನ್ನು ತೆಗಿಬೋದು. ಪ್ಲೇಟಲ್ಲಿ ತೆಗಿ. ಡೀಪ್ ಫ್ರೈ ಆಗುವಾಗ ಅದು ಸ್ವಲ್ಪ ಉಬ್ಬಿದೆ ಅಲ್ಲ? ಹೌದು. ಡೀಪ್ ಫ್ರೈ ಆಗಿ ಆಯಿತು. ಈಗ ಇದನ್ನು ಇನ್ನೊಂದು ಬೌಲಿಗೆ ಹಾಕುವ. ಸರಿ, ನಾವು ರೆಡಿ ಮಾಡುವ. ಆಯಿತು, ಫೈನಲ್ ಟಚ್ ಇದು. ಓಕೆ. ಚಾಟ್ ಟೈಪ್ ಮಾಡೋದಾ? ಹೌದು, ಚಾಟ್ಸ್. ಒಂದು ಅರ್ಧದಷ್ಟು ಈರುಳ್ಳಿ ಅದನ್ನು ತುಂಬ ಸಣ್ಣದಾಗಿ ಹೆಚ್ಚಿಕೊಳ್ಬೇಕಲ್ವಾ? ಹಾಂ, ಫೈನ್ ಚಾಪ್ ಮಾಡಬೇಕು. ಇದು ಫ್ರೈಡ್ ಕಡಲೆ ಬೀಜ, ನೆಲಗಡಲೆ. ಹೌದು, ಇದು ಜಾಸ್ತಿನೂ ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ. ಸೊ ನಾನು ಎಲ್ಲ ಹಾಕ್ತೇನೆ. ಓಕೆ. ಕೊತ್ತಂಬರಿ ಸೊಪ್ಪು, ಒಂದು ಚಿಟಿಕೆಯಷ್ಟು ಉಪ್ಪು. ಒಮ್ಮೆ ಹಾಕಿದ್ದೇವೆ, ಬಟ್ ಸ್ವಲ್ಪ ಟೇಸ್ಟಿಗೆ ಆನಿಯನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಟೇಸ್ಟ್ ಆಗುತ್ತೆ. ಈಗ ನಿಂಬೆ ರಸ ಸ್ವಲ್ಪ. ಇದಕ್ಕೆ ಚಾಟ್ ಮಸಾಲ ಸಹ ಹಾಕ್ಬೋದು. ಓಕೆ. ಬಟ್ ಚಾಟ್ ಮಸಾಲ ಹಾಕಿದರೆ ನೋಡ್ಕೋಬೇಕು, ನಾವು ಉಪ್ಪು ಹಾಕಬಾರ್ದು, ಅದರಲ್ಲಿ ಆಲ್ರೆಡಿ ಉಪ್ಪು ಇರ್ತದೆ. ಸೊ ಚಾಟ್ ಮಸಾಲ ಹಾಕುವಾಗ ಸ್ವಲ್ಪ ನೋಡಬೇಕು. ಇದು ಮಿಕ್ಸ್ಚರನ್ನು ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಸ್ಪೈಸಿ ಬೇಕಿದ್ರೆ ಅರುಣ ಮೆಣಸಿನ ಪುಡಿ ಹಾಕಿದರೆ ಆಯ್ತು. ಸ್ವಲ್ಪ ಓಕೆ, ಆಲ್ಮೋಸ್ಟ್ ಡನ್. ಓಕೆ. ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಡಿ. ಕ್ರಿಸ್ಪಿ ಕಾರ್ನ್ ರೆಡಿ ಆಗಿದೆ. ಓಕೆ, ಟೇಸ್ಟ್ ಮಾಡಿ. ಇಬ್ಬರೊಟ್ಟಿಗೆ ಟೇಸ್ಟ್ ಮಾಡೋಣ. ಶೋರ್. ಸೂಪರ್ ಆಗಿದೆ. ಎರಡೂ ರೆಸಿಪಿ ನಿಮ್ಮದು, ಏನು ಮಾತಾಡುವಾಗೆ ಇಲ್ಲ. ನೀವು ಹೇಳ್ದಾಗ ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಖಾರ ಇಲ್ಲ ಜಾಸ್ತಿ. ಸಂಜೆ ಟೀ ಟೈಮಿಗೆ ಏನಾದರೂ ಮಾಡಿ, ಅಂದರೆ ಹೆಲ್ದಿ ಫುಡ್ ಹೋಗ್ಲಿ ಅಂತ ಇಷ್ಟಪಡೋರು ಇದನ್ನು ಈ ಥರದನ್ನು ಮಾಡಿ ಪಾರ್ಟೀಸಿಗೆ ಎಲ್ಲ ಸ್ಟಾರ್ಟರ್ಸ್ ಆಗಿ ಯೂಸ್ ಮಾಡಲಿಕ್ಕೆ ಇದು ಒಳ್ಳೇದು. ಹೌದು, ನಿಜವಾಗ್ಲೂ ಚೆನ್ನಾಗಿದೆ. ವೀಕ್ಷಕರೇ, ತುಂಬ ಚೆನ್ನಾಗಿದೆ ಕ್ರಿಸ್ಪಿ ಕಾರ್ನ್. ಇದು ಹೇಗೆ ಮಾಡೋದು ಅಂತ ಹೇಳಿ ಇನ್ನೊಮ್ಮೆ ನೋಡ್ಕೊಂಡು ಬನ್ನಿ. ಕ್ರಿಸ್ಪಿ ಕಾರ್ನ್ ಫ್ರೈ ತಯಾರಿಸುವ ವಿಧಾನ. ಮೊದಲಿಗೆ ಸ್ವೀಟ್ ಕಾರ್ನ್ ಅನ್ನು 2 ರಿಂದ 3 ನಿಮಿಷ ಬೇಯಿಸಿಕೊಳ್ಳಿ. ಬೇಯಿಸಿದ ಕಾರ್ನ್ ಅನ್ನು ಜಾಲರಿಯ ಸಹಾಯದಿಂದ ಸೋಸಿಕೊಂಡು ಇದಕ್ಕೆ ಕಾರ್ನ್ಫ್ಲೋರ್, ಉಪ್ಪು, ಅರುಣ ಮೆಣಸಿನ ಪುಡಿ ಹಾಕಿ ನೀರು ಸೇರಿಸದೆ ಹಾಗೆ ಕಲಸಿಕೊಳ್ಳಿ. ಬಾಣಲೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಕಾರ್ನ್ ಮಿಶ್ರಣವನ್ನು ಫ್ರೈ ಮಾಡಿಕೊಳ್ಳಿ. ಒಂದು ಬೌಲ್ನಲ್ಲಿ ಫ್ರೈ ಮಾಡಿಕೊಂಡ ಕಾರ್ನ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹುರಿದ ನೆಲಗಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ಚಿಟಿಕೆ ಉಪ್ಪು, ನಿಂಬೆ ರಸ, ಅರುಣ ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಬಾಯಲ್ಲಿ ನೀರೂರಿಸುವ ಕ್ರಿಸ್ಪಿ ಕಾರ್ನ್ ಫ್ರೈ ತಿನ್ನಲು ಬಲು ರುಚಿಕರ. ಜೀವಿತ ಅವರೇ, ನೀವು ನಮ್ಮ ಸವಿರುಚಿಯ ಈ ಸ್ಟುಡಿಯೋಗೆ ಬಂದು ನಿಮಗೆ ಗೊತ್ತಿದ್ದಂಥ, ಅಂದರೆ ಡ್ಯಾನ್ಸಲ್ಲಿ ಹೇಗೂ ಪ್ರವೀಣರು ಅಂತ ಗೊತ್ತು ನಮಗೆ, ಪಾಕ ಪ್ರಾವೀಣ್ಯತೆಯನ್ನು ಕೂಡ ತೋರಿಸ್ಕೊಟ್ಟಿದ್ದೀರಾ. ನೀವು ಮಾಡಿದ 2 ರೆಸಿಪಿ ಸೂಪರ್ಬ್ ಆಗಿತ್ತು, ಅದ್ರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ. ನಿಮಗೆ ನಮ್ಮ ಟಿವಿಯ ಪರವಾಗಿ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನೀವು ಫಸ್ಟ್ ಟೈಮ್ ನಮ್ಮ ಕಿಚನ್ಗೆ ಬಂದಿದ್ದೀರಾ, ನಿಮ್ಮ ಅನಿಸಿಕೆಯನ್ನು ಹೇಳ್ಕೊಳ್ಳಿ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಒಂದು ಆಸೆ ಇತ್ತು, ಯಾವಾಗಾದರೂ ಒಂದು ಕುಕ್ಕರಿ ಶೋಗೆ ಹೋಗಬೇಕು, ಬಿಕಾಸ್ ಮನೆಯಲ್ಲೇ ಮಾಡುವಂಥದ್ದು ಯಾವಾಗ
ಸೊ ಇಲ್ಲಿ ಟ್ರೈ ಮಾಡಿದ್ದು, ನೀವು ಕೊಟ್ಟ ಅವಕಾಶಕ್ಕೆ ತುಂಬ ಥ್ಯಾಂಕ್ಸ್ ಓಕೆ, ನೀವು ನಮ್ಮ ಗೆಸ್ಟ್ ಆಗಿ ಬಂದಿದ್ದೀರಾ. ನಿಮಗೆ ನಮ್ಮ ಪ್ರಾಯೋಜಕರಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಕಿರುಕಾಣಿಕೆ. ಥ್ಯಾಂಕ್ ಯು. ಅದೇ ರೀತಿ ಸಹ ಪ್ರಾಯೋಜಕರಾದಂಥ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಬಾಯ್ಲ್ಡ್ ರೈಸ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಚಿಕನ್ ಉರುವಲ್ ಮತ್ತು ಕ್ರಿಸ್ಪಿ ಕಾರ್ನ್ ಹೇಗೆ ಮಾಡೋದು ಅಂತ ಹೇಳಿ ಜೀವಿತಾ ಶಂಕರ್ ಅವರು ತೋರಿಸ್ಕೊಟ್ರು. ನೀವು ಕಲ್ತ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಇದೇ ರೀತಿಯ ಇಂಥದ್ದೇ ಹೊಸ ಹೊಸ ರುಚಿಯ ಅಡುಗೆಗಳು ಬೇಕಿದ್ರೆ ನಮ್ಮ ಸವಿರುಚಿ ಕಾರ್ಯಕ್ರಮನ ತಪ್ಪದೆ ನೋಡಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಇಂದಿನ ಸಂಚಿಕೆಯನ್ನು ಮುಗಿಸುವಂಥ ಸಮಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಹೊಸ ರುಚಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣ ಮಸಾಲಾ, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಟೆಕ್ನಿಕಾ, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.